ಇಂದು ತುಳುವರ ಆಟಿ ತಿಂಗಳ ಅಮಾವಾಸ್ಯೆಯ ದಿನ. ಆಟಿ ಅಮಾವಾಸ್ಯೆ ಎಂದಾಕ್ಷಣ ನೆನಪಾಗೋದು ಈ ದಿನದ ಸಾಂಪ್ರದಾಯಿಕ ಆಚರಣೆಗಳು. ಬೆಳ್ಳಂಬೆಳಗ್ಗೆ ಕಾಫಿ ಟೀಯ ಬದಲು ಕಹಿಯಾದ ಹಾಳೆ ಮರದ ಕಷಾಯ ಕುಡಿದು ಮೆಂತೆ ಗಂಜಿ ತಿಂದು ದಾನ ಬಿಡುವ ಪದ್ಧತಿ ಇಂದಿಗೂ ಆಚರಣೆಯಲ್ಲಿದೆ. ಮಾತ್ರವಲ್ಲ, ತುಳುನಾಡಿನ ಭೂಕೈಲಾಸ, ಶ್ರೀ ಕಾರಂಜೇಶ್ವರ ಹಾಗೂ ನರಹರಿ ಪರ್ವತ ಮುಂತಾದ ಶಿವನ ದೇವಸ್ಥಾನಗಳಲ್ಲಿ ತೀರ್ಥ ಸ್ನಾನಗೈಯಲು ಇಂದು ಭಕ್ತರ ದಂಡೆ ಹರಿದು ಬರುತ್ತೆ. ತುಳುನಾಡಿನ ಆಟಿ ಅಮಾವಾಸ್ಯೆಯ ಕುರಿತಾದ ಸಣ್ಣ ನೋಟ ಇಲ್ಲಿದೆ ನೋಡಿ. ತುಳುನಾಡು ಸಂಪ್ರದಾಯ ಸಂಸ್ಕೃತಿಯ ತವರೂರು. ಇಲ್ಲಿನ ಆಚರಣೆ, ಆಹಾರ ಪದ್ಧತಿ ಪ್ರತಿಯೊಂದು ವಿಭಿನ್ನ. ಇನ್ನು ತುಳುನಾಡಿನ ಮಣ್ಣಿನಲ್ಲಿ ಮಿಳಿತವಾಗಿರುವ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಆಟಿ ಅಥವಾ ಆಷಾಢ ಮಾಸಕ್ಕೆ ವಿಶೇಷ ಸ್ಥಾನಮಾನವಿದೆ. ಆಟಿ ತಿಂಗಳು ಎಂದಾಕ್ಷಣ ಯಾವುದೇ ಶುಭ ಸಮಾರಂಭಗಳು ನಡೆಯುವುದಿಲ್ಲ. ತುಳುನಾಡಿನ ಜಾನಪದ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಆಟಿ ತಿಂಗಳಿಗೆ ವಿಶಿಷ್ಟ ರೀತಿಯ ಮಾನ್ಯತೆ ಇದೆ. ಜೊತೆಗೆ ಆಟಿ ಅಮಾವಾಸ್ಯೆಯ ಕಷಾಯಕ್ಕೂ ಅಗ್ರಸ್ಥಾನ ದೊರೆತಿದೆ. ಕೃಷಿ ಅವಲಂಬಿತ ಪ್ರಾಚೀನ ತುಳುನಾಡಿನಲ್ಲಿ ಆಟಿ ತಿಂಗಳಲ್ಲಿ ಯಾವುದೇ ಬೆಳೆಯ ಫಸಲು ಕೊಯ್ಲಿಗೆ ಬರುವುದಿಲ್ಲ. ಈ ತಿಂಗಳಿನಲ್ಲಿ ಬದಲಾಗುವ ಭೂ ವಾತಾವರಣ, ನಿರಂತರ ಸುರಿಯುವ ಮಳೆಯನ್ನು ಕಾಣಬಹುದು. ಈ ಕಾರಣದಿಂದಾಗಿ ಈ ಮಾಸದಲ್ಲಿ ಶರೀರದಲ್ಲಿ ಕಂಡುಬರುವ ರೋಗಗಳು ಮನುಷ್ಯನನ್ನು ನಿತ್ರಾಣ ಮಾಡುತ್ತೆ. ಆಟಿ ತಿಂಗಳಿನಲ್ಲಿ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಆಟಿ ಅಮಾವಾಸ್ಯೆ ದಿನದಂದು ಸಾಮೂಹಿಕವಾಗಿ ಕಷಾಯ ಸೇವಿಸುವ ಪದ್ಧತಿ ಬೆಳೆದು ಬಂದಿದೆ. ಸೂರ್ಯೋದಯಕ್ಕೂ ಮುನ್ನ ಬೆಳ್ಳಂಬೆಳಗ್ಗೆ ಹೋಗಿ ಹಾಲು ಮರದ ತೊಗಟೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದು ತೊಗಟೆ ತರಲಾಗುತ್ತೆ. ತೊಗಟೆಯನ್ನು ಜಜ್ಜಿ ರಸ ತೆಗೆದು ಕರಿಮೆಣಸು, ಬೆಳ್ಳುಳ್ಳಿ, ಓಮ ಸೇರಿಸಿ ಅರೆದು ಮನೆ ಮಂದಿಯೆಲ್ಲ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವ ಸಂಪ್ರದಾಯ. ಕಹಿ, ಒಗರು ಇರುವುದರಿಂದ ಒಂದು ತುಂಡು ಬೆಲ್ಲ ಜೊತೆಗೆ ತಿನ್ನುತ್ತಾರೆ. ಈ ಕಷಾಯ ಅತಿಯಾದ ಉಷ್ಣ ಪ್ರವೃತ್ತಿಯಾದ್ದರಿಂದ ಬಳಿಕ ಮೆಂತೆಯ ಗಂಜಿ ಸೇವನೆ ಮಾಡುವುದು ಸಂಪ್ರದಾಯ. ತುಳುನಾಡದ ಜನಕ್ಕೆ ಹೆಚ್ಚಾದ ಆಚರಿಸಾಯಿನ ಪರ್ಬ ಒಂದು ಇಂದೆತ್ತ ಕ್ರಮದಾದ ಪಂಡ ದುಮ್ನಾನಿ ರಾತ್ರಿ ಬರ್ತದೆ. ಇಂದಕ್ಕೆ ಮರತ ಕೈತಲ್ಲಿ ಬರ್ತದೆ. ನಮ್ಮ ಪನೋಡಿಗೆ ಎಲ್ಲ ಇಂಕಲ್ ಕಾಣೆ ಮರದ ದೆಪ್ಪೆರ ಬರೋದಿಲ್ಲ, ಕಿತ್ತ ದೆಪ್ಪೆರ ಬರೋದಿಲ್ಲ. ಮರದದ ಅಂಶ ಜಾಸ್ತಿ ಅದು ಉಪ್ಪಾಡು ಮಾಡಿದ್ದು ಅಂಚ ದುಮ್ನಾನಿ ಬರ್ತದೆ. ಪಂಡದು ಮನದಾನಿ ಬೇಗ ಬರ್ತದೆ. ಐನು ಕಲ್ಲುಡು ಕೆತ್ತದು ದೆಪ್ಪಡು ದಯಪಂಡ ಕರ್ಬ ಮುಟ್ಟಾರ ಬಲ್ಲೆ ಇಟ್ಟು ಮರದದ ಅಂಶ ಕಡಿಮೆ ಆಗ ಅಂಚ ಕಲ್ಲುಡು ಕೆತ್ತು ದೆಪ್ಪಡು ಐದು ಬೊಕ್ಕದಾದ ಕ್ರಮ ಪಂಡ ನೆತ್ತ ಕೆತ್ತೆ ಇಲ್ಲಲ್ಕೊನೋದು ಆಯ್ಬಕ್ಕ ಆಯ್ತಾ ಚೋಳಿ ಪೂರ ದೆತ್ತದೆ ಇನ್ನು ಕ್ಲೀನ್ ಬಂತದ್ದು. ಐನು ಕಡಪಿ ಕಲ್ಲಡು ಕಡೆದು ದಯಪಂಡ ಮಿಕ್ಸಿ ಗ್ರೈಂಡರ್ ಯೂಸ್ ಮಾಡ್ತಾರೆ. ಹೆಚ್ಚಿ ಕಡಪಿ ಕಲ್ಲಡು ಕಡೆದು ಐಕ್ ಬೆಳ್ಳುಳ್ಳಿ, ಜೀರಿಗೆ ಬೊಕ್ಕ ಎಡ್ಡೆ ಮುಂಚಿ ಮೂಜಿ ಪಾಡ್ದು ಕಡೆದು ಎಡ್ದಕ್ಕೆ ಐನು ಬೊಳ್ಳು ಕಲ್ಲು ಬೆಚ್ಚ ಬಂತದ್ದು ಐತಲೆ ಪಾಡ್ದು ಎಡ್ದಕ್ಕೆ ಐನು ನಮ್ಮ ಪರ್ಪುನ ಕ್ರಮ. ಎಲ್ಲೆ ಜೋಕ್ಲೆಗೆ ಅಂತೂ ಕೊರ್ಪು ಜೇರಿ ದಯಪಂಡ ಮಸ್ತ್ ಎಲ್ಲೆ ಜೋಕ್ಲೆಗೆ ಐದು ಬೊಕ್ಕ ಜೋಕ್ಲೆಗೆ ಒಂಜಿ ಮಿನಿಮಮ್ ಈ ತಿಂದು ಒಂಜಿ ಅಂದಾಜಿ ಇಲ್ಲದಕ್ಲೆ ಗೊತ್ತುಪ್ಪುಡು ಅವೆತ್ತ ಪ್ರಕಾರ ಕೊರ್ಪೇರಿ ಬೊಕ್ಕ ಅಂದು ಪರ್ದ ಆಯ್ ಬೊಕ್ಕ ಮಸ್ತ್ ಹೀಟ್ ಆಯ್ ನಡೆದಾದ್ರೆ ಐಕ್ ಮೆತ್ತದ ಗಂಜಿ ಬೊಕ್ಕ ತಾರದ ಗಂಜಿ ಬಂತೇರಿ ಇನ್ನೇನು ತಿನ್ಪನ ಕ್ರಮ. ಆಟಿ ಅಮಾವಾಸ್ಯೆ ದಿವಸ ದಾನ ಬಿಡುವ ಒಂದು ಪದ್ಧತಿ ಕೂಡ ಇದೆ. ಮನೆ ಮಂದಿಯೆಲ್ಲ ಸೇರಿಕೊಂಡು ಕೃಷಿ ಉತ್ಪನ್ನ, ದವಸ ಧಾನ್ಯ ಜೋಡಿಸಿಕೊಂಡು ಬಾಳೆ ಎಲೆಯ ತುದಿಯಲ್ಲಿ ನಾಣ್ಯವನ್ನು ಇಟ್ಟು ನದಿಯಲ್ಲಿ ಮಿಂದು ತೇರು ಹೂ ಜೋಡಿಸಿ ಗಂಗಾ ಮಾತೆಗೆ ಅರ್ಪಿಸಲಾಗುತ್ತೆ. ಇಷ್ಟಾರ್ಥ ಸಿದ್ಧಿಗಾಗಿ ಶನಿಗ್ರಹಚಾರ ಪರಿಹಾರವಾಗಿ ಭವಿಷ್ಯತ್ತಿನಲ್ಲಿ ಭೂಮಾತೆ, ಗಂಗಾ ಮಾತೆ, ಮನುಷ್ಯ ಕುಲಕ್ಕೆ ಶಾಂತಿ, ನೆಮ್ಮದಿ ದೊರಕಲೆಂದು ಕುಟುಂಬ ಸದಸ್ಯರೆಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವುದು ಆಚರಣೆಯ ಭಾಗಗಳಲ್ಲಿ ಒಂದು. ಇನ್ನು ಆಟಿ ಅಮಾವಾಸ್ಯೆಯ ದಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ತೀರ್ಥ ಸ್ನಾನಗೈಯುವ ಪದ್ಧತಿ ಇದೆ.
ಸಮುದ್ರ ಮಟ್ಟದಿಂದ ಅತ್ಯಂತ ಎತ್ತರದಲ್ಲಿರುವ ಬಂಟ್ವಾಳ ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರಗಳೆನಿಸಿಕೊಂಡಿರುವ ಶ್ರೀ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಹಾಗೂ ಕಾರಿಂಜ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನಗಳು ಪ್ರತಿ ವರ್ಷ ಆಟಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳ ತೀರ್ಥ ಸ್ಥಾನಕ್ಕೆ ಸಾಕ್ಷಿಯಾಗುತ್ತವೆ. ಅಂತೆಯೇ ಈ ಬಾರಿ ಕೂಡ ದೇವಸ್ಥಾನದಲ್ಲಿ ಭಕ್ತಾದಿಗಳ ದಂಡೆ ಸೇರಿದೆ. ಇಂದು ಮುಂಜಾನೆಯಿಂದಲೇ ಭಕ್ತ ಸಾಗರ ಹರಿದು ಬರುತ್ತಿದೆ. ಒಟ್ನಲ್ಲಿ ಕಾಲ ಬದಲಾದರೂ ಆಧುನಿಕತೆಗೆ ಮರುಗಿದರೂ ತುಳುವರು ಸಂಪ್ರದಾಯವನ್ನು ಮರೆತಿಲ್ಲ ಅನ್ನೋದು ಮೆಚ್ಚುವಂತಹ ವಿಷಯ. ಆಟಿ ಸಂಭ್ರಮ ಆಚರಿಸುತ್ತಿರುವ ಸಮಸ್ತ ತುಳುವರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು.